ವಿಟ್ಲದ ಕೋಳ್ನಾಡು ಗ್ರಾಮದ ಕುಳಾಲು ಕುಂಟ್ರಕಳ ಎಂಬಲ್ಲಿ ಕ್ರೈಸ್ತ ಸಮುದಾಯದ ಬೆಲಂಕನಿ ಮಾತೆ ಗ್ರೂಟೋ ಧ್ವಂಸ ಮಾಡಿ ಆ ಜಾಗದಲ್ಲಿ ಕೇಸರಿ ಧ್ವಜವನ್ನ ನೆಟ್ಟ ಆರೋಪದಲ್ಲಿ ಪ್ರಕರಣ ಇದೀಗ ಭಾರಿ ವಿವಾದ ಸೃಷ್ಟಿಯಾಗಿದ್ದು ಹಲವು ಮಂದಿಯ ವಿರುದ್ಧ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗುರುವಾರ ರಾತ್ರೋರಾತ್ರಿ ದುಷ್ಕರ್ಮಿಗಳ ತಂಡ ಸ್ಥಳೀಯ ಚರ್ಚ್ಗೆ ಸೇರಿದ ಗ್ರೂಟೋ ಧ್ವಂಸ ಮಾಡಿ ಕೇಸರಿ ಧ್ವಜ, ಹೂವು, ದೀಪಗಳನ್ನು ಇಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂತು. ಈ ಸಂದರ್ಭ ಎರಡು ಸಮುದಾಯಕ್ಕೆ ಸೇರಿದ ಜನರು ಜಮಾಯಿಸಿ ಆತಂಕದ ಪರಿಸ್ಥಿತಿ ನಿರ್ಮಾಣಗೊಂಡಿತು. ಬಳಿಕ ಎಎಸ್ಪಿ ಋಷಿಕೇಶ್ ಹಾಗೂ ಬಂಟ್ವಾಳ ವೃತ್ತ ನಿರೀಕ್ಷಕ ನಾಗರಾಜ್, ವಿಟ್ಲ ಎಸ್ಐ ಯಲ್ಲಪ್ಪ ಹಾಗೂ ವಿಟ್ಲ ಪೊಲೀಸರ ತಂಡ ಸ್ಥಳಕ್ಕೆ ಆಗಮಿಸಿ ಎರಡೂ ಸಮುದಾಯದವರನ್ನ ಸ್ಥಳದಿಂದ ತೆರಳುವಂತೆ ಸೂಚಿಸಿ ಸ್ಥಳದಲ್ಲಿ ನಾಕಾಬಂದಿ ಅಳವಡಿಸುವ ಮೂಲಕ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಿದ್ರು. ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ರವಿಕಾಂತೇಗೌಡ, ಬಂಟ್ವಾಳ ತಹಶೀಲ್ದಾರ್ ಪುರಂದರ ಹೆಗಡೆ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಸ್ಥಳ ಪರಿಶೀಲನೆಯ ವೇಳೆ ಇದು ಸರ್ಕಾರಿ ಜಾಗ ಎಂಬುದು ಬೆಳಕಿಗೆ ಬಂದಿದೆ. ಸ್ಥಳೀಯ ಕ್ರೈಸ್ತ ಬಾಂಧವರು ಹಲವು ಮಂದಿಯ ವಿರುದ್ಧ ವಿಟ್ಲ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇದು ನಿನ್ನೆ ರಾತ್ರಿ ಅದನ್ನು ಕೆಡವಿದ್ದಾರೆ. ಕೆಡವಿ ನಮ್ಮ ಧಾರ್ಮಿಕ ಇದಕ್ಕೆ ತುಂಬ ನೋವಾಗಿದೆ. ನಮ್ಮ ಚರ್ಚಿನ ಬಾಂಧವರಿಗೆಲ್ಲರಿಗೂ ತುಂಬ ನೋವಾಗಿದೆ. ನಮ್ಮ ಪ್ರಾರ್ಥನೆ ಮಾಡುವ ಜಾಗವನ್ನು ಅವರು ಕೆಡವಿದ್ದಾರೆ. ಕೆಡವಿ ನಾಶ ಮಾಡಿದ್ದಾರೆ, ಮೂರ್ತಿಯನ್ನು ನಾಶ ಮಾಡಿದ್ದಾರೆ. ತುಂಬ ನಮಗೆ ನೋವಾಗಿದೆ. ನಮಗೆ ಸೂಕ್ತ ಪರಿಹಾರ ಬೇಕು. ಯಾಕೆಂದರೆ ಇದನ್ನು ಕೆಡವಿದನ್ನು ನಮಗೆ ಪುನಃ ಪ್ರಾರ್ಥನೆಯ ಜಾಗ ಆಗಬೇಕು ಅಂತ ನಾವು ಬೇಡಿಕೊಳ್ತೀವಿ. ಫಾದರ್ ಮೈಕಲ್ ಮಸ್ಕಿ ಜಾಗ ಯಾವ ಸರ್ಕಾರಿ ಜಾಗ ಸರ್ಕಾರಿ ಕುಮ್ಕಿ ಜಾಗ. ಈ ಜಾಗದವರು ನಮಗೆ ಕಟ್ಟಲಿಕ್ಕೆ ಎಲ್ಲ ಅನುಮತಿಯನ್ನು ಕೊಟ್ಟಿದ್ದಾರೆ. ಅವರ ವರ್ಗದ ಕುಮ್ಕಿ ಇದು. ಅವರ ಅನುಮತಿಯಿಂದ ನಾವು ಇದನ್ನು ಕಟ್ಟಿದ್ದೇವೆ. ಇಲ್ಲಿ ಯಾವುದೇ ಕ್ರೈಸ್ತ ಸಮುದಾಯಕ್ಕೆ ಸೇರಿದ ಗ್ರೂಟೋ ಇರಲಿಲ್ಲ. ಈ ಭಾಗದಲ್ಲಿ ಪರಿಶಿಷ್ಟ ಜನಾಂಗದ ಕಾಲನಿ ಇದ್ದು 30 ಮನೆಗಳಿವೆ. ಇದರ ಸುತ್ತಮುತ್ತ ಯಾವುದೇ ಕ್ರೈಸ್ತ ಸಮುದಾಯದ ಜನರು ವಾಸವಿಲ್ಲ. ಇಲ್ಲಿ ಕೊರಗಚ್ಚಿನ ಕಟ್ಟೆ ಇದ್ದು ಅದರ ಮೂಲಕ ನಾವು ಇಲ್ಲಿ ಪೂಜೆ ಸಲ್ಲಿಸಿಕೊಂಡು ಬರ್ತಿದ್ದೇವೋ. ಆದರೆ ಕ್ರೈಸ್ತ ಸಮುದಾಯದವರು ಕೊರಗಚ್ಚಿನ ಕಟ್ಟೆಯ ಸಮೀಪ ಕ್ರೈಸ್ತ ಸಮುದಾಯದ ಗುಡಿ ನಿರ್ಮಿಸಲು ಮುಂದಾಗಿದ್ರು. ಇದೀಗ ಗ್ರೂಟೋ ಧ್ವಂಸ ಎಂಬ ಕಟ್ಟುಕತೆ ಕೇಳಿ ಬರ್ತಿದೆ ಎಂದು ಸ್ಥಳೀಯ ಜಯರಾಮ್ ಅವರು ಹೇಳುತ್ತಾರೆ. ಅಂದ್ರೆ ಒಂದೇ ಕ್ರಿಶ್ಚಿಯನ್ ಮನೆ ಇಲ್ಲ ಅಲ್ಲಿ. 1.5-2 ಕಿಲೋಮೀಟರ್ ಆಗ್ತದೆ. ಅಂದರೆ ಅಲ್ಲಿ ಕ್ರಿಯೇಟ್ ಮಾಡುವಾಗೆ ಮಾಡಿಬಿಟ್ರು. ಒಂದು ಮನೆ ಏನಾದರೂ ಸೃಷ್ಟಿ ಮಾಡಲಿಕ್ಕೋ, ಏನಾದರೂ ಅಲ್ಲಿ ಕುಡ್ಪಂದಲ್ಕದಲ್ಲಿ ಇಗರ್ಜಿದೆ, ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡಲಿಕ್ಕೋ ಏನೋ ಅವ್ರದ್ದು ಯೋಜನೆ ಇತ್ತು. ಅಂದರೆ ನಮ್ಮನ್ನು ಎಸ್.ಟಿ ಕಾಲೋನಿಯವರು ಎಲ್ಲರೂ ತುಳಿಯೋರೆ. ಈಗ ನಮಗೆ ಒಂದು ಬಹಳ ಬೇಸರ ಸಂಗತಿ ಆಗಿದೆ. ಅಂದರೆ ನಾವೆಲ್ಲ ದುಡಿದು ತಿನ್ನುವರೆ. ಈಗ ಒಂದು ದಿನ ಇದಕ್ಕೆ ಬೇಕಾಗಿ ಎಲ್ಲ ದಿನವೇ ಹಾಳಾಗಿ ಹೋಯಿತು. ಒಂದು ಜನ ಸೇವೆ ಹಾಳಾಯಿತು. ಅಂದರೆ ನಮ್ಮ ಸಮಯ ಸಾಲಾಯಿತು. ನಮಗೆ ಇದು ಬಹಳ ಬೇಸರ ತಂದಿದೆ ಅಂತ ಹೇಳಿ ಈ ವಿವಾದದ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರವಿಕಾಂತೇಗೌಡ ಅವರು, ಯಾವುದೇ ವಿವಾದವಿದ್ರೂ ಕೂಡ ಕಾನೂನು ಮುಖಾಂತರ ಪರಿಹರಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಕಾನೂನು ಕೈಗೆತ್ತಿಕೊಂಡ್ರೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು. ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದೆಂದು ಹೇಳಿದ್ರು. ಕಾನೂನು ಪ್ರಕಾರ ಇವರಿಗೆ ವಿರೋಧ ಇದ್ದರೆ ಕಾನೂನು ಪ್ರಕಾರ ಕೆಲಸ ಮಾಡಬೇಕಾಗಿತ್ತು. ಸಂಬಂಧಪಟ್ಟರು ದೂರು ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ನೇರವಾಗಿ ಈ ಕೆಲಸ ಮಾಡಿದ್ರು ಸರಿ ಇಲ್ಲ. ಇದು ಸಂಬಂಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಅವರೇನು ಈ ಅಲ್ಲಿದ್ದಂಥ ಸ್ಟ್ರಕ್ಚರ್ನ ನಾಶ ಮಾಡಿದರೆ ಅದರ ಕ್ರಮ ತಗೊಳ್ಳಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅವರು ಕ್ರಮ ತೆಗೆದುಕೊಳ್ತಾರೆ. ಈ ಸಂಬಂಧ ಅದು ತಹಸೀಲ್ದಾರರು ಕೂಡ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಕೂಡ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳಿ. ಈಗ ಜಾಗದ ಇದು ಹೇಗಿದೆ ಸರ್? ಅದು ಸರ್ಕಾರಿ ಅಥವಾ ಖಾಸಗಿ ದಾಖಲೆಗಳಿದೆ ಸರ್? ಅದು ತಹಸೀಲ್ದಾರರು ಅದನ್ನು ಕನ್ಫರ್ಮ್ ಮಾಡಬೇಕಾಗಿದೆ. ಆ ಜಾಗ ಯಾರಿಗೆ ಸಂಬಂಧಪಟ್ಟದ್ದು, ಯಾರಿಗೆ ಸೇರಿದ್ದು ಅನ್ನೋ ಅವರು ಎಲ್ಲ ಸರ್ವೆ ನಂಬರ್ ನೋಡಿ
ನಮಗೆ ತಿಳಿಸ್ತಾರೆ. ಅದನ್ನು ಇನ್ವೆಸ್ಟಿಗೇಷನ್ ನಾವು ತನಿಖೆ. ಈಗ ಜಾಗವನ್ನು ಏನು ಸುಪರ್ದಿಗೆ ತಗೊಳ್ತೀರಾ ಸರ್? ಹೇಗೆ ಈಗ ಇಟ್ ಈಸ್ ಅ ಪ್ಲೇಸ್ ಆಫ್ ಅಫೆನ್ಸ್ ನಮಗೀಗ. ಅದು ಜಾಗ ಏನಿದೆ ಅದು ಅಪರಾಧಿಕ ಕೃತ್ಯ ನಡೆದ ಸ್ಥಳ. ಆ ಪ್ರಕಾರ ಏನು ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಂಡು ಆ ಪ್ರಕಾರ ಇದೀಗ ಈ ಪ್ರಕರಣ ವಿಟ್ಲ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಯಾವ ರೀತಿಯಲ್ಲಿ ಪರಿಹಾರಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.